ಹಲೋ ನಮಸ್ತೆ. ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಈ ಬಗ್ಗೆ ದೊಡ್ಡ ಎಕ್ಸ್ಪ್ಲನೇಷನ್ ನಾನು ಕೊಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಕರಾವಳಿ ಕರ್ನಾಟಕದ ದೊಡ್ಡ ಕಮ್ಯುನಿಟಿ ಆಗಿರುವಂಥ ಬಂಟ ಕಮ್ಯುನಿಟಿಯೊಳಗೆ ಈ ಚರ್ಚೆ ನಡೀತಾ ಇರುವಂಥದ್ದು. ಆ್ಯಕ್ಚುಲಿ ಬಂಟ ಸಮುದಾಯಕ್ಕೆ ಚರ್ಚೆ ಮಾಡೋದಕ್ಕೆ ಭಾಳಷ್ಟು ಬೇರೆ ವಿಚಾರಗಳಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಅದಕ್ಕೆ ವೇದಿಕೆಗಳನ್ನು ಒದಗಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಕೂಡ ಮಾಧ್ಯಮವಾಗಿ. ಸೊ ಈ ನಿಟ್ಟಿನಲ್ಲಿ ಈ ಬಂಟ ಸಂಸ್ಥಾನದ ವಿಚಾರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದೇವೆ. ಬಂಟರಿಗಾಗಿ ಒಂದು ಪ್ರತ್ಯೇಕ ಮಠ ಮಾಡುವಂಥದ್ದು ಅಥವಾ ಒಂದು ಮಠ ಪರಂಪರೆಯನ್ನು ಹುಟ್ಟು ಹಾಕಬೇಕು ಅಂತ ಒಂದು ವಾದ ಆದರೆ, ಬೇಡ ಅದು ನಮಗೆ ಆಗುವಂಥದ್ದಲ್ಲ, ಬಂಟರಿಗೆ ಆಗುವಂಥದ್ದು ಅಲ್ಲ ಅಂತ ಬಂಟರ ಇನ್ನೊಂದು ಟೀಮ್ ಅದನ್ನು ವಿರೋಧ ಮಾಡ್ತಾ ಇದೆ. ಸೊ ಸಭೆಗಳು ನಡೆದಿತ್ತು, ಪರ ವಿರೋಧ ಎರಡೂ ಸಭೆಗಳು ಕೂಡ ನಡೆದದ್ದಿದೆ. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಇವತ್ತು ಮಾತಾಡಬೇಕಾಗಿದೆ. ಸೊ ಇವತ್ತಿನ ನಮ್ಮ ಡಿಸ್ಕಷನ್ನಲ್ಲಿ ಇಬ್ಬರು ಅತಿಥಿಗಳು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಒಬ್ಬರು ಉಡುಪಿಯ ಕಡೆಯಿಂದ ಬಂಟ ಸಂಸ್ಥಾನ ಬೇಡ ಅನ್ನೋ ವಿಚಾರದಲ್ಲಿ ಮಾತಾಡೋದಕ್ಕೆ ತೆಕ್ಕಟ್ಟೆ ಸುರೇಂದ್ರ ಶೆಟ್ಟಿಯವರು, ಜಾನಪದ ಸಂಸ್ಕೃತಿ ಅಂದರೆ ಬಂಟ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿದಂಥವರು ಸುರೇಂದ್ರ ಶೆಟ್ಟರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸುರೇಂದ್ರ ಶೆಟ್ಟರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಅದೇ ರೀತಿ ಬೇಕು ಅಥವಾ ಮಠ ಪರಂಪರೆ ಅನ್ನುವಂಥದ್ದು ಇರಲಿ ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ಬಂಟ ಸಮುದಾಯದ ಮುಂದಾಳು ಕೆ ಚಂದ್ರಶೇಖರ್ ರೈ ಅವರು ನಮ್ಮ ಜೊತೆಗೆ ಇದ್ದಾರೆ. ರೈ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಮ್ಮನ್ನೇ ಕೇಳಬೇಕು, ಬಹುಶಃ ಬಂಟ ಸಮುದಾಯ ಬಹಳಷ್ಟು ಸಮಸ್ಯೆಗಳನ್ನ, ಇದನ್ನು ಹೊರತುಪಡಿಸಿ ಉಳಿದಂತ ಸಮಸ್ಯೆಗಳಿದ್ದಾವೆ. ಬಹುಶಃ ವರದಕ್ಷಿಣೆಯ ಕಾರಣದಿಂದಾಗಿ ಮದುವೆ ಆಗದ ಹೆಣ್ಣು ಮಕ್ಕಳು ಬಂಟ ಕಮ್ಯುನಿಟಿಯಲ್ಲಿ ಇದ್ದಾರೆ. ಲವ್ ಜಿಹಾದಿಗೆ ಬಲಿಯಾದಂತ ಇನ್ಸಿಡೆಂಟ್ ಕೂಡ ಇದಾವೆ. ಆ ವಿಚಾರದ ಬಗ್ಗೆ ಎಲ್ಲೂ ಮಾತಾಡ್ಲಿಲ್ಲ ನೀವು. ಆದ್ರೆ ಒಬ್ರು ಸ್ವಾಮೀಜಿ ಒಂದು ಬಂಟ ಕಮ್ಯುನಿಟಿಗೆ ಬೇಕಾಗುವಂತ ಸಂಸ್ಥಾನ ಕಟ್ತೀನಿ ಅಂತ ಅದ್ ಕೂಡಲೇ ಎದ್ದು ನಿಂತು ಮಾತಾಡೋದಕ್ಕೆ ಆರಂಭ ಮಾಡಿದ್ರು. ಖಂಡಿತ. ಅಂದ್ರೆ ಅವ್ರು ರೆಸಾರ್ಟ್ ಕಟ್ತೇನೆ ಅಂತ ಹೇಳಿದ್ದಲ್ಲ, ಮಠ ಕಟ್ತೇನೆ ಅಂತ ಹೇಳಿದ್. ಯಾಕೆ ವಿರೋಧ ಮಾಡ್ತಾ ಇರೋದು ಅಂತ? ಖಂಡಿತ. ಯಾಕಾಗಿ ವಿರೋಧ ಮಾಡ್ತಾ ಇದ್ದೀರಿ? ಅವರೊಂದು ಪ್ರಯತ್ನ ಕೈ ಹಾಕಿದ್ದಾರೆ. ಸರಿ, ಮಠ ಕಟ್ಟುವುದಕ್ಕೂ ವರದಕ್ಷಿಣಾ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವುದಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಮಠ ಕಟ್ಟುವಂಥದ್ದು ಸಮಾಜ ಸುಧಾರಣೆ ಒಂದು ಅಂಗದಲ್ಲಿ ಬರುವಂಥದ್ದೇ ಅಲ್ಲ, ಸಮಾಜ ಸುಧಾರಣೆ ಬರುವಂಥದ್ದಲ್ಲ. ವರದಕ್ಷಿಣೆಯ ಬಗ್ಗೆ ಹೋರಾಟ ಮಾಡಬೇಕು, ಅದನ್ನು ಬಂಟ ಸಮುದಾಯ ಮಾಡಬೇಕಿತ್ತು, ಅದನ್ನು ಬೇರು ಸಮೇತ ಕೀಳಬೇಕಿತ್ತು. ಇವತ್ತಿಗೂ ಬಂಟ ಸಮುದಾಯ ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತಲೇ ಹೇಳುವಂಥದ್ದು. ತಗೊಳ್ತೇನೆ ಅಂತ ಎಲ್ಲೂ ಕೂಡ ಘೋಷಣೆಯನ್ನು ಮಾಡುವುದೂ ಇಲ್ಲ, ಮಾಡಲೂ ಇಲ್ಲ. ವರದಕ್ಷಿಣೆಯನ್ನು ನಾನು ಕೊಟ್ಟಿದ್ದೇನೆ ಅಂತ ಕೂಡ ಹೇಳುವುದಿಲ್ಲ, ಅದು ಅಪರಾಧ ಕೂಡ. ಹಾಗೆ ತಗೊಳ್ಳುವುದು ಕೂಡ ಅಪರಾಧ, ಹಾಗೆ ಕೊಡುವುದು ಅಪರಾಧ, ಎರಡು ಕೂಡ ಅಪರಾಧ ಆಗುತ್ತೆ. ಆದ್ರಿಂದ ಮಾತೃಮೂಲ್ಯ ಪದ್ಧತಿಯಿಂದ ಬಂದಂತಹ ಬಂಟ ಸಮುದಾಯಕ್ಕೆ ಮದುವೆಯಲ್ಲಿ ಇಂತಹ ಏನೋ ಒಂದು ಟೀಕೆ ಟಿಪ್ಪಣಿಗಳು ಬರುವಂತದ್ದು ಕಾಲದ ಒಂದು ಮಹಿಮೆ ಇರಬೇಕು. ಬಿಟ್ರೆ ಅಲ್ಲಿ ಹೆಣ್ಣಿಗಿರುವಂತಹ ಬೆಲೆಯನ್ನ ಬೇರೆ ಯಾವ ಸಮಾಜವೂ ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಅಂದ್ರೆ ಇಲ್ಲಿ ತಕರಾರಿರುವಂತದ್ದು ಬಾಕಿ ವಿಚಾರದಲ್ಲಿ ನೀವು ಯಾರು ಆತ್ಮಜಾಗೃತಿ ಸಮಾವೇಶ ಅಂತ ಮಾಡೋದಕ್ಕೆ ಹೋಗ್ಲಿಲ್ಲ. ಅಲ್ಲ, ಒಳ್ಳೆಯ ವಿಚಾರ ಆಗುವಾಗ ಮಾತ್ರ ಎದ್ದು ನಿಂತು. ಹೌದೌದು, ಇದು ಅಪಾಯಕಾರಿ ಆದದ್ದು. ಅದು ಅಪಾಯಕಾರಿ ಆದುದಾದ್ರೂ ಕೂಡ ನಾವು ಒಳಗಿನಿಂದ ಆ ಕೆಲಸಗಳನ್ನ ಮಾಡ್ತಾ ಇದ್ದೇವೆ, ಭಾಷಣದ ಮುಖಾಂತರ ಎಚ್ಚರಿಸ್ತಾ ಇದ್ದೇವೆ. ಇವತ್ತು 1000ಕ್ಕೂ ಮಿಕ್ಕಿ ಅಥವಾ ಲಕ್ಷಾಂತರ ವಿದ್ಯಾರ್ಥಿಗಳು ಅಥವಾ ಯುವಕರು ವರದಕ್ಷಿಣೆ ತಗೊಳ್ಳದೆ ಮದುವೆನ ಆಗಿದ್ದಾರೆ. ಆಡಂಬರದ ಮದುವೆ ಆದವರು ಇದ್ದಾರೆ, ಯಾರಿಗೂ ಗೊತ್ತಿಲ್ಲದ ಸರಳ ಮದುವೆಯನ್ನು ಆದವರು ಇದ್ದಾರೆ, ಹಾಗೆ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆಯನ್ನು ಆದವರು ಕೂಡ ಇದ್ದಾರೆ, ಇವತ್ತಿದ್ದಾರೆ. ಇಲ್ಲ ಅಂತ ಖಂಡಿತವಾಗಿ ಹೇಳಬಾರ್ದು, ಬಂಟ ಸಮುದಾಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಅಂತಹ ಎಚ್ಚರವನ್ನ ಸಮಾಜ ಮಾಡ್ತಾ ಇದೆ, ಬಂಟ ಸಮುದಾಯಗಳ ಮುಖಾಂತರ ಮಾಡ್ತಾ ಇದೆ, ಬಂಟ ಸಂಘಗಳ ಮುಖಾಂತರ ಮಾಡ್ತಾ ಇದೆ. ವರ್ಲ್ಡ್ ಬಂಟ್ ಅಸೋಸಿಯೇಷನ್ ಇದೆ, ಮಾತೃಮೂಲ ಸಂಘಟನೆ ಇದೆ, ಅದು ವಿಶ್ವವ್ಯಾಪಿಯಾಗಿದೆ. ಇವುಗಳೆಲ್ಲದರ ಮುಖಾಂತರ ಮಾಡ್ತಾ ಇದೆ. ಆದರೆ ಈ ಬಂಟ ಸಮುದಾಯ ಅನ್ನೋದು ಸಾವಿರಾರು ವರ್ಷಗಳ ಇತಿಹಾಸ ಇದ್ದದ್ದು, ಇತ್ತೀಚಿನದ್ದಲ್ಲ. ಇದರಲ್ಲಿ ಅವಧೂತರು ಜನಿಸಿದ್ದಾರೆ, ಸನ್ಯಾಸಿಗಳು ಆದವರು ಜನಿಸಿದ್ದಾರೆ, ಅಥವಾ ಗುತ್ತಿನ ಮನೆಗಳಲ್ಲಿ ತಮ್ಮ ಎಲ್ಲ ಸರ್ವಸ್ವವನ್ನು ಬಿಟ್ಟು ಸನ್ಯಾಸಿತನವನ್ನು ಸ್ವೀಕರಿಸಿ ಉಳ್ಕೊಂಡವರು ಇದ್ದಾರೆ, ಆಧ್ಯಾತ್ಮಿಕ ವಿಚಾರಧಾರೆ ನೆರೆದವರಿದ್ದಾರೆ, ವಿಶ್ವ ಮಟ್ಟದಲ್ಲಿ ನಾಯಕತ್ವವನ್ನು ಕೂಡ ವಹಿಸಿಕೊಂಡವರಿದ್ದಾರೆ. ಹಾಗೂ ಬಂಟರ ಬಗ್ಗೆ ವಿಶೇಷವಾಗಿ ನಾವು ಚರಿತ್ರೆಯನ್ನು ತೆಗೆದರೆ ಎಲ್ಲ ಅಧ್ಯಾಯಗಳಲ್ಲಿ ಯಾವುದನ್ನು ಬಿಡದೆ ಎಲ್ಲ ಅಧ್ಯಾಯಗಳಲ್ಲಿ ಬಂಟರು ಅಂದರೆ ನಾಡವರು, ಅಂದರೆ ನಾಡಕಾಯುವವರು, ಕ್ಷತ್ರಿಯ ಅಂತಲೇ ಬಂದದ್ದು. ಹಾಗಾಗಿ ಈಗ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ನೀವು ಚತುರ್ವರ್ಣಗಳ ಪಂಗಡಗಳನ್ನು ತಗೊಂಡ್ರು ಕೂಡ ಕ್ಷತ್ರಿಯರಾದ ಬಂಟರು ಎಲ್ಲಿಯೂ ಕೂಡ ಇತಿಹಾಸದಲ್ಲಿ ಮಠ ಕಟ್ಟಿಕೊಳ್ಳುವ ಪರಂಪರೆಗೆ ಬದ್ಧರಾದವರಲ್ಲ.
ಎಲ್ಲಾ ಮಠದ ಆಡಳಿತವನ್ನು ಅವ್ರು ಮಾಡ್ಕೊಂಡು ಬಂದವರು, ಎಲ್ಲಾ ಮಠದ ಆಡಳಿತವನ್ನು ಅವ್ರು ಮಾಡ್ಕೊಂಡು ಬಂದವರು. ಎಲ್ಲ ದೇವಸ್ಥಾನದ ಆಡಳಿತ ಅವರ ಉಪಸ್ಥಿತಿಯಲ್ಲಿತ್ತು, ಅಥವಾ ಎಲ್ಲ ರಾಜಕೀಯ ಆಡಳಿತಗಳು ಕೂಡ ಅವ್ರ ಕೈಯಲ್ಲಿತ್ತು. ಕೃಷಿ ಭೂಮಿ ಅವ್ರ ಹತ್ರ ಇತ್ತು. ಹಾಗಾಗಿ ಲ್ಯಾಂಡ್ ಲಾರ್ಡ್ ಅಥವಾ ನೀವು ಯಾವ ಜಮೀನ್ದಾರ ಅಂತ ಹೇಳ್ತೀರಿ, ರಾಜಕೀಯ ಅಂತೀರಿ, ಬಂಟ ಅಂತೀರಿ, ನಾಡವ ಅಂತೀರಿ, ರಾಯ ಅಂತೀರಿ, ನಾಯಕ ಅಂತೀರಿ, ಎಲ್ಲ ಹೆಸರುಗಳು ಅವನ ಜೊತೆಯಲ್ಲಿ ಸೇರಿದವೆ. ಸೊ ಅವಶ್ಯಕತೆ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇಲ್ಲ. ಇರುವುದಾಗಿದ್ರೆ ಸಾವಿರಾರು ವರ್ಷಗಳಿಂದ ಬಂಟ ಸಮುದಾಯದಲ್ಲಿ ಬಂದಂತಹ ಘಟಾನುಘಟಿ ವ್ಯಕ್ತಿಗಳಿದ್ದಾರೆ ಇಲ್ಲಿ, ಅವರಿಗೆಲ್ಲ ಈ ಅವಶ್ಯಕತೆ ಬರ್ಲಿಲ್ವೇ? ನನ್ನ ಪ್ರಶ್ನೆ ಇಷ್ಟೇ. ಎಸ್ ಕೆ ಸಿ ರೈ ಅವರೇ, ಬಹುಶಃ ಬಂಟ ಸಮುದಾಯ ಎಲ್ಲೂ ಕೂಡ ಕೇಳಿಲ್ಲ ನಮಗೊಂದು ಮಠ ಪರಂಪರೆ ಬೇಕು, ನಮಗೊಬ್ರು ಗುರು ಬೇಕು ಅನ್ನುವಂಥದ್ದನ್ನು ಎಲ್ಲೂ ಕೂಡ ಕೇಳಿಲ್ಲ. ಈಗ ಏಕಾಏಕಿ ನಾವು ಗುರುಪೀಠ ಮಾಡ್ತೀವಿ, ಮಠ ಪರಂಪರೆ ಮಾಡ್ತೀವಿ ಅಂತ ಹೊರಟ್ರೆ, ಈ ಹಿಂದೆ ಎಷ್ಟೋ ಸಾವಿರ ವರ್ಷದಿಂದ ಇದೇ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ನೀವು ಅದನ್ನ ಧಿಕ್ಕರಿಸಿ ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಗೆ ಮೊದಲಿನಿಂದಲೂ ಗುರುಗಳೆಂಬುದಿಲ್ಲ. ಆದ್ರೆ ಅವರು ಎಲ್ಲಿ ಕೂಡ ನಾನು ಬಂಟರಿಗೆ ಗುರು, ನಂದೇ ಪ್ರತಿಷ್ಠಾನ ಅಂತ ಎಲ್ಲಿ ಕೂಡ ಪ್ರತಿಪಾದಿಸಿಲ್ಲ. ಸುಮ್ನೆ ಯಾರ ಹೇಳ್ತಾರೆ ಹೇಳ್ಕೊಂಡು ನಾವು ಹೇಳುವ ವಿಚಾರ ಬೇಡ. ಅವರು ಬಂಟ ಸಂಸ್ಥಾನದ ಬಾರ್ಕೂರು ಸಂಸ್ಥಾನ ಅಂತೇಳಿ ಸ್ಥಾಪಿಸಿದ್ದಾರೆ. ಅವರ ಬಗ್ಗೆ ನಾವು ಕೂಡ ಸುಮಾರಾಗಿ ತಿಳ್ಕೊಂಡು, ನಮ್ಮ ಮಾತೃ ಸಂಘದವರು ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಮಾತೃ ಸಂಘದವರು ಕೂಡ ನಾವು ಏನೇ ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಇಲೆಕ್ಷನ್ ದೂರ ಇರಬಹುದು, ಆದ್ರೆ ನಾವು ನಮ್ಮ ಸಮಾಜಕ್ಕೆ ಒಳಿತಾಗಿರುವಾಗ. ಕೆ ಸಿ ರವಿ ಅವರೇ, ಒಂದು ನಿಮಿಷ. ಬಹುಶಃ ಸಂತೋಷ್ ಗುರೂಜಿ ಅವರು ಮಾತಾಡಿದ್ದನ್ನು ನಾನು ಕೇಳಿದ್ದೇನೆ. ಬಂಟರಿಗಾಗಿ ಒಂದು ಮಾಡ್ತಾ ಇದ್ದೀನಿ, ಉಳಿದ ಜಾತಿಯವರು ಬರಬಹುದು ಅಂದ್ರೆ ಬಂಟ ಐಡೆಂಟಿಟಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಐಡೆಂಟಿಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಂಟರು ಯಾವಾಗಲೂ ತನ್ನೊಟ್ಟಿಗೆ ಇತರರನ್ನು ಪ್ರೀತಿಸುವವರು, ಕೊಂಡೋಗುವ ಒಂದು ನೆಲೆಯಲ್ಲಿ ಕೊಂಡೋಗುವವರು, ಯಾರಿಗೂ ಮಾರ್ಗದರ್ಶನದಲ್ಲಿ ಬಂಟರು ಯಾವಾಗಲೂ ಮುಂದೆನೇ ಇರೋದು ಹೊರತು ಹಿಂದೆ ಬೀಳೋದಲ್ಲ. ನಾವು ಕೇಳಿದ್ರೆ ಈಗ ನಾರಾಯಣ ಗುರುಗಳಿದ್ದಾರೆ, ಅವರು ಯಾರ ಸ್ವಾಮಿಗಳು? ನಮ್ಮೆಲ್ಲರೂ ಸ್ವಾಮಿಗಳು. ನನ್ಗೆ ಅವ್ರ ಮೇಲೆ ತುಂಬಾ ಗೌರವ ಇದೆ. ಆದ್ರೆ ಅವರು ಇವತ್ತು ಬಿಲ್ ಅವರು ನಮ್ದೇ ಸ್ವಾಮಿ ಅಂತ ಹೇಳ್ಕೊಳ್ತಾರೆ, ತಪ್ಪಿಲ್ಲ, ಅವರಿಗೊಂದು ಗೌರವ ಇದೆ ಹೇಳ್ತಾರೆ. ಹಾಗೆ ಇವರು ನಾರಾಯಣ ಗುರು ಅವರಿಗೆ ಸಮೀಕರಿಸಿಕೊಂಡು ಮಾತಾಡ್ತಾ ನೋಡಿ, ಅಪರಾಧ ಎನ್ನುವುದು ಅವರು, ನನ್ಗೆ ಬಿಟ್ಟಾದ ವಿಚಾರ ನಮ್ದು. ಸ್ವತಂತ್ರ ಇದ್ದ ದೇಶ. 200 ಜನ ಇದ್ರೆ 50 ಜನ ಅದನ್ನು ವಿರೋಧ ಮಾಡಬಹುದು, 150 ಪರ ಮಾಡಬಹುದು. ಬೇಕಾದವನ್ ತಗೊಳ್ಳಿ, ಬೇಡದವನ್ ಬಿಡ್ಲಿ. ಊಟ ಬಡಿಸ್ತಾರೆ, ಎಷ್ಟು ಬೇಕು ಅಷ್ಟೇ ತಿಂತಾರೆ. ಅದನ್ನು ಬಿಟ್ಟು ಎಲ್ಲ ತಿನ್ಬೇಕಂತ ತಿನ್ಲಿಕ್ಕೆ ಆಗುತ್ತಾ? ಇದು ಯಾರ ಇವರು ಎಲ್ಲಿ ಕೂಡ ಬಾರ್ಕೂರು ಸಂಸ್ಥಾನ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದ ಕಮಿಟಿ ಇದೆ, ವ್ಯವಸ್ಥೆ ಇದೆ. ಎಲ್ಲಿ ಬೇಕಾ ಆ ವಿಚಾರವನ್ನು ಇವತ್ತು ಯಾರನ್ನು ಪ್ರತಿಪಾದಿಸಿದಾರ, ಮೊದಲು ಅವ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸಿ. ಅಂದ್ರೆ ಗುರುಜಿ ಅವರು ಮಾತಾಡೋದನ್ನ ನಾನು ಕೇಳಿದ್ದೀನಿ. ಅವರು ಹೇಳ್ತಾ ಇರುವಂತದ್ದು ಬಂಟರಿಗಾಗಿ ಒಂದು ಅವಶ್ಯಕತೆ ಇದೆ, ಅದಕ್ಕಾಗಿ ಮಾಡ್ತಾ ಇದ್ದೀನಿ. ನಿಜವಾಗಿ ಇವತ್ತಿನ ವಿಚಾರದಲ್ಲಿ ಅವರು ಹೇಳಿಲ್ಲ, ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ನಾವು ದಾರಿ ತಪ್ಪುವಲ್ಲಿದ್ದೇವೆ. ಏನ್ ವಿಚಾರ ಅಂದ್ರೆ ಇವತ್ತು ನಮ್ದು ಕೆಲವು ಸಂಸ್ಕಾರಗಳು, ಆಚಾರ ವಿಚಾರಗಳು ಕೆಲವೊಂದು ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇದೆ. ಆವಾಗ ಇವತ್ತೊಂದು ನಿಮ್ಗೆ ಇನ್ನೊಂದು ಮಾತಿದೆ, ಹಾಗೆ ತುಳುವಲ್ಲಿ ಹೇಳ್ಬೋದಲ್ಲ, ಒಂದು ಮಾತಿದೆ, ಹಾಗೆ ಕೇಂದ್ರ ಗುರುಕುಲ ಅಲ್ಲ ಪಣ್ಣ ಕೇಂದ್ರವೇ, ಆ ರೀತಿಯಲ್ಲಿ ಅವ್ರು ಹೇಳಿರ್ಬೋದು. ಹೇಳಿದ್ರು, ಅವ್ರು ಹೇಳಿಲ್ಲ. ಅವರು ನನಗೆ ಅಂತ ಹಣ ತಗೊಂಡಿದ್ದು ಯಾರಾದ್ರೂ ಪ್ರೂಫ್ ಮಾಡಿ ನನ್ನ ಹತ್ರ ಕೊಟ್ರೆ ನಾನೇ ಸ್ವತಃ ಅದರ ಬಗ್ಗೆ ಆಕ್ಷನ್ ತಗೊಳ್ತೀನಿ. ಅಂದ್ರೆ ಕೆ ಸಿ ರೈ ಅವರೇ, ಸುಮ್ಮನೆ ಅನಾಚಪ. ಕೆ ಸಿ ರೈ ಅವರೇ, ಇಲ್ಲಿ ಒಂದು ಚಿಕ್ಕ ಸ್ಪಷ್ಟನೆ ಬೇಕಾದಂತದ್ದು. ಸಂತೋಷ್ ಗುರೂಜಿ ಅವರು ಮಾಡ್ತಾ ಇರುವಂತ ಪ್ರಯತ್ನ ಬಂಟರ ಸುತ್ತಮುತ್ತಲೇ ತಿರುಗಾಡ್ತಾ ಇದೆ. ಸೊ ಅದಕ್ಕಾಗಿ ಅಪಸ್ವರ ತೆಗಿತಾ ಇರುವಂತದ್ದು. ಬಂಟರ ಐಡೆಂಟಿಟಿಯನ್ನ ಯೂಸ್ ಮಾಡಿ ಅವರು ಸ್ವಾಮೀಜಿ ಆಗೋದಕ್ಕೆ ಹೊರಟಿದ್ದಾರೆ, ಇಡೀ ಕಮ್ಯುನಿಟಿಗೆ ಸ್ವಾಮಿ ಆಗೋದಕ್ಕೆ ಹೊರಟಿದ್ದಾರೆ. ಇದು ಅಪಾಯ. ಅವರು ಮೊನ್ನೆ ಇವರು ಶ್ರೀಮಾನ್ ಜನಾರ್ದನ ಪೂಜಾರಿ ಅವರು, ಮಾಜಿ ನಮ್ಮ MLA ಗಳು, ಅವರನ್ನು ಅವರು ಹೊಗಳಿದ್ದಾರೆ. ಅವರು ಸಂಘಟನೆಗೋಸ್ಕರ ದುಡ್ಡು, ರಾಜಕೀಯ ಏನೇ ಇರಬಹುದು, ನಾವೊಂದು ಪಕ್ಷ, ಜನಾರ್ದನ ಪೂಜಾರಿ ಒಂದು ಪಕ್ಷ ಇರಬಹುದು, ಆದ್ರೆ ಸಂಘಟನೆಗೋಸ್ಕರ ಇವತ್ತು ನಾರಾಯಣ ಗುರುಗಳು ಅಲ್ಲಲ್ಲಿ ಮಠ ಸಂಗ್ರಹಿಸಿ ತಮ್ಮ ಜನರನ್ನು ಒಟ್ಟು ಮಾಡಬೇಕು, ಅವರ ಅಳಲನ್ನು ಕೇಳಬೇಕು. ಯಾವ ರೀತಿ ನಾರಾಯಣ ಗುರು ಅವರ ಪರಿಸ್ಥಿತಿ ಅದನ್ನ ಇಲ್ಲಿಗೆ ಅವರು ಮೆಚ್ಚಿದ್ದಾರೆ ಅವರನ್ನು. ಅವರ ನಾರಾಯಣ ಗುರು ಅವರ ಪರಿಸ್ಥಿತಿಯೂ ಬೇರೆ, ಈಗಿರುವಂತ ಪರಿಸ್ಥಿತಿಯೂ ಬೇರೆ. ಒಬ್ಬರನ್ನು ಮೆಚ್ಚಿದ್ರೆ ಅದನ್ನು ಮೆಚ್ಚಲೇಬೇಕು. ಗುಣಕ್ಕೆ ಮತ್ಸರ ಇಲ್ಲ ಎಲ್ಲಿ ಕೂಡ. ರೈ ಅವರೇ, ಒಂದು ವಿಷಯ ನಾನೀಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಮಾಡಬೇಕಾಯ್ತು, ಕ್ಷಮಿಸಿ ಮಾಧ್ಯಮದವ್ರ ಹತ್ರ. ಈಗ ಬಂಟ ಸಂಸ್ಥಾನವನ್ನ ನೀವು ಕಟ್ಟಿಯಾಗಿದೆಯಾ, ಕಟ್ಲಿಲ್ವಾ? ಬಂಟ ಸಂಸ್ಥಾನ ಅಂತ ಹೇಳಲೇ ಇಲ್ಲ ಎಲ್ಲಿ ಕೂಡ. ಇಲ್ಲ ಅಲ್ವಾ? ಇದನ್ನು ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಇವತ್ತು ಯಾಕೆ ಗಲಾಟೆ ಬಂದಿದೆ ಅಂದ್ರೆ ಬಂಟ ಸರ್ ಬಂಟ ಸಮುದಾಯ ಅಂದಾಗ ಬಂಟರು ಏನ್ ಮಾಡಿದ್ದಾರೆ? ಈಗ ಬಂಟರು ಇಲ್ಲಿಯವರೆಗೆ ಸಂಸ್ಥಾನ ಕಟ್ಟಿಲ್ಲ. ಸರ್, ಬಂಟರು ಸಮುದಾಯ ಮಾಡ್ಕೊಂಡಾಗ ಬಂಟರು ಇಲ್ಲಿಯವರೆಗೆ ಎಲ್ಲ ಗುತ್ತಿನ ಮನೆಗಳು ಅಲ್ಲೂ ಅವರು ಇವರು ಯಾರು ಕೂಡ ಮಠವನ್ನ ಕಟ್ಟಲಿಲ್ಲ. ಎಲ್ಲ ಮಠಕ್ಕೂ ಕೂಡ ಅವರು ಗೌರವವನ್ನು ಕೊಟ್ಟಿದ್ದಾರೆ. ಯಾವುದೇ ಮಠಕ್ಕೂ ಕೂಡ ಅವರು ಯಾವುದೇ ಕಡಿಮೆ ಮಾಡಲಿಲ್ಲ. ನಿಲ್ಲಿ ಬಂಟ ಸಂಸ್ಥಾನ ನೀವು ಅಲ್ಲ ಅನ್ನೋದಾದ್ರೆ
ಬಂಟ ಪೀಠವನ್ನ ಕಟ್ಟುದಿಲ್ಲ ಅನ್ನೋದಾದ್ರೆ ಇಲ್ಲಿ ಆಕ್ಷೇಪದ ಮಾತಿಲ್ಲ. ನಾವು ಈಗ ಬಾರ್ಕೂರು ಬಂಟರಿಗೆ ಮತ ಸಂಸ್ಥಾನ ಅಂತ ಬೇಕಂತ. ಕಟ್ಟೋದು. ಹಾ, ನಾನು ಅಲ್ಲಿ ಒಂದು ಪ್ರಶ್ನೆ ಇದೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನೀವೊಂದು ವಿಚಾರದ ಬಗ್ಗೆ ಮಾತಾಡುವಾಗ ನಾನು ಮಾತಾಡ್ಬೇಕಾಗುತ್ತೆ. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಮೆಚ್ಕೊಳ್ಳಿ, ಇಲ್ಲದನ್ನು ಬಿಟ್ಟು ಬಿಡಿ. ಒಂದೊಂದೇ ವಿಷಯವನ್ನು ಸ್ಪಷ್ಟಪಡಿಸುವ. ಈಗ ನಮ್ಮ ಏನು ಅಂದ್ರೆ ಬಂಟ ಸಮುದಾಯದವರಿಗೆ ಮಠ ಬೇಕೇ ಬೇಡವೆ ಅನ್ನುವಂಥದ್ದು, ಇವರು ಮಠ ಬೇಡ ಅಥವಾ ಮಠ ಅದು ಬಂಟ ಸಂಸ್ಥಾನದವರದ್ದೇ ಅಲ್ಲ ಅನ್ನುವ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಹಾಗಾಗಿ ತಕರಾರಿಲ್ಲ. ಈಗ ಬಾರ್ಕೂರು ಸಂಸ್ಥಾನ ಮಾಡಲಾಗಿದೆಯೇ ಇಲ್ಲವೇ ಅನ್ನುವ ಒಂದು ಮಾತನ್ನು ಕೇಳಬಹುದಾ? ಬಾರ್ಕೂರು ಸಂಸ್ಥಾನ ಆಗಿದೆಯಾ? ಹಾ, ಸರಿ ಸರಿ, ಆಗ್ಲಿಲ್ಲ. ರಕ್ಷಿತರೆ ಗಮನಿಸಿ, ರೈ ಅವರೇ ನನಗೆ ಇಲ್ಲಿ ಸ್ಪಷ್ಟನೆ ಬೇಕಾಗುವುದು. ಬಾರ್ಕೂರು ಸಂಸ್ಥಾನ ಬಂಟರಿಗೆ ಹೌದೋ ಅಲ್ವೋ? ಬಂಟರಿಗೆ ಅಂತ ಅಲ್ಲ, ಅದರಲ್ಲಿ ಇತರರು ಬರಬಹುದು, ಯಾರಿಗೂ ಅದನ್ನ ಆಕ್ಷೇಪಣೆ ಇಲ್ಲ. ಈಗ ನಮ್ಮ ಸಮಾಜದಲ್ಲಿ ಇವರು ಹೇಳ್ತಾ ಇದ್ದಾರೆ, ನಮ್ದು ಬಂಟ ಪ್ರತಿಷ್ಠಾನ ಅಂತ ಹೇಳಿದೆ ಬಂಟರ ಸಂಘದಲ್ಲಿ. ಯಾವ ಜಾತಿ ಕೊಡುದಿಲ್ಲ? ನಾನೇ ಹಲವಾರು ಜಾತಿಗಳಿಗೆ ಅದಕ್ಕೆ ಬೇಕಾದ ಸಹಾಯ ಸಹಕಾರ ತೆಗೆದುಕೊಟ್ಟಿದ್ದೇನೆ. ಶಾಂತರಾಮ್ ಶೆಟ್ಟರ್ ಪ್ರೆಸಿಡೆಂಟ್ ಆದ್ರು. ಒಂದು ನಿಮಿಷ, ನಾನು ನಿಮಗೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ. ಓಂಕಾರ ನಗರದಲ್ಲಿ ಗಣೇಶೋತ್ಸವ ನಡೆಯುತ್ತೆ. ಯಾರು ಕೂಡ ಅದು ಸಾರ್ವಜನಿಕ ಗಣೇಶೋತ್ಸವ ಒಪ್ಪಿಕೊಳ್ಳುವಂತದ್ದು, ಆದ್ರೆ ಜನರ ಮನಸ್ಸಲ್ಲಿ ಇರುವಂತದ್ದು ಅದು ಬಂಟ್ ಸಂಘದ ಗಣಪತಿ. ನಾಳೆ ದಿನ ಸಂತೋಷ್ ಗುರೂಜಿ ಅವರು ಬಂಟ ಐಡೆಂಟಿಟಿಯನ್ನು ಜನ ಹೇಳುವಂತದ್ದು ಅದು ಬಂಟರ. ಈಗ ನಮ್ದು 4-5 ಸ್ವಾಮಿಗಳಿದ್ದಾರೆ, ಅವರು ಒಳ್ಳೆ ರೀತಿಯಲ್ಲಿ ಎಲ್ಲಾ ಜನಾಂಗದವರನ್ನು ಸ್ಪಂದಿಸ್ತಾ ಇದ್ದಾರೆ. ಅವರು ಬಂಟು ಅಂತ ನಮ್ಗೆ ಗೊತ್ತಿದೆ, ನಮ್ಗೆ ಆ ಪ್ರೀತಿಯೂ ಇದೆ. ಎಲ್ಲಾ ಜಾತಿ ನಾವು ಪ್ರೀತಿಸ್ತೇವೆ. ನಾವೆಲ್ಲರಿಗೂ ವಿರೋಧ ಮಾಡೋರು ಯಾವತ್ತೂ ಅಲ್ಲ. ಬಂಟರು ರಾಜಕೀಯವಾಗಿ ಯಾರಾದ್ರೂ ಬಳಸಿರ್ಬೋದು, ಬಂಟರು ಯಾರಿಗೂ ವಿರೋಧ ಇಲ್ಲ. ಬಂಟರು ನೇರ ನೋಡಿ ಅವರು ರೈಯವರೇ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ವಿರೋಧ ಅಲ್ಲ ಇದೀಗ. ನನಗೆ ಅವರು ಏನೋ ಒಂದು ಒಳ್ಳೇದು ನಾವು ಒಂದು ನಿಮಿಷ ಸಹಕರಿಸಿ ನನ್ನೊಟ್ಟಿಗೆ ನೋಡಿ. ಅವರು ನಮ್ಮ ಸಂತೋಷ್ ಗುರೂಜಿ ಅವರು ಒಂದು ಸಮಾಜದ ಬಗ್ಗೆ ಒಳ್ಳೆ ಚಿಂತನೆ ಇಟ್ಕೊಂಡು ಹೊರಟಿದ್ದಾರೆ. ಆ ಚಿಂತನೆಗೆ ನಾವು ಸಹಕರಿಸ್ತೇವೆ ಅಷ್ಟೇ. ಅವರ ಬಗ್ಗೆ ಪ್ರಶ್ನೆ ಎತ್ತಿದೆ ಇಲ್ಲಿ, ಬಂಟ ಸಮುದಾಯವ ಹೌದಾ ಅಲ್ವಾ ಅನ್ನೋ ಪ್ರಶ್ನೆ. ನೀವು ಹೇಳಿದ್ದು ಮೊನ್ನೆ ಕೆಲವು ಮಾಧ್ಯಮದಲ್ಲಿ ಬಂದಿದೆ, ವೈಯಕ್ತಿಕ ವಿಚಾರವಾಗಿ ಅವರನ್ನು ಸುಮಾರು ಹೀನಾಯವಾಗಿ ಮಾಡಿದ್ದಾರೆ. ಬರಲೇ ಇಲ್ಲ, ಅದು ನಾನು ನೀವು ಬರಲಿಲ್ಲ. ಇದರ ಬಗ್ಗೆ 1 ಕೋಟಿ ಡಿಮಾಂಡ್ ಕೂಡ ಮಾಡಿದ ಒಂದು ವ್ಯಕ್ತಿ ಇದ್ದಾರೆ. ಅಯ್ಯೋ, ನಮ್ಗದು ಅಪ್ರಸ್ತುತ ಇಲ್ಲಿ. ಮಾಡಿದ್ರೆ ನಿಮ್ಮನ್ನು ಬಿಡುದಿಲ್ಲ ಏನೋ ಒಂದು ಶಬ್ದವನ್ನು ಬಳಸಿದ್ದಾರೆ. ನೀವಲ್ಲ, ಬಳಸಿದ ವ್ಯಕ್ತಿ ಇದ್ದಾರೆ. ನನಗೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಅದು ವಿಷಯಾಂತರ. ಈಗ ಗುರೂಜಿಯವರು ಮಾಡೋದಕ್ಕಂತ ಹೊರಟಿರುವಂತ ಪ್ರಯತ್ನ ಬಹುಶಃ ನನಗೆ ಗೊತ್ತಿರುವ ಹಾಗೆ ಸಭೆ ಮಾಡ್ತಾ ಇರುವಂತದ್ದು ಬಂಟ ಸಮುದಾಯದ ಮುಂದಾಳುಗಳ ಸಭೆ ನಡೀತಾ ಇದೆ. ಜಿಲ್ಲೆಯ ಅಂದ್ರೆ ಕರಾವಳಿ, ಉಡುಪಿ ಮತ್ತು ದಕ್ಷಿಣ ಕನ್ನಡದ ಬಂಟ ಮುಂದಾಳುಗಳನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ. ಎಲ್ಲವರನ್ನ ಕರೆದು ಸಭೆ ಮಾಡ್ತಾ ಇದ್ದಾರೆ. ಅವರು ಏನ್ ಹೇಳ್ತಾ ಇದ್ದಾರೆ? ಒಂದ್ ನಿಮಿಷ ಅವರು ಇವತ್ತು ಏನ್ ಕರೆದಿದ್ದಾರೆ, ನಮ್ಗೆ ಮೀಟಿಂಗ್ ಕರೆದಿದ್ದಾರೆ. ನಮ್ಮ ಸಂಘಕ್ಕೂ ನಾವು ಕರೆದಿದ್ದೇವೆ. ಒಂದ್ 506 ಜನ ಸೇರಿದ್ದಾರೆ. ಅವ್ರು ಎಲ್ರು ವಿದ್ಯಾವಂತರೆ, ಯಾರದ್ರಲ್ಲಿ ಮೂರ್ಖರಿಲ್ಲ. ಈಗ ನೋಡಿ, ಅವರು ಕರೆದು ಏನಂತ ಹೇಳಿದ್ರೆ, ನಮ್ಮ ಎಲ್ಲ ಕೊಡುಗೆ, ಹೆಚ್ಚಿನ ಕೊಡುಗೆ ಇರೋದು ಬಂಟ ಸಮಾಜ ಇದೆ. ಇವತ್ತು ಕೋಲ ಇರ್ಬೋದು, ನೇಮ ಇರ್ಬೋದು, ದೇವಸ್ಥಾನ, ಬ್ರಹ್ಮಕಲಾ ಎಲ್ಲ ಸಾಧಾರಣ, ಅದು ಸರ್ವಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಅವರು ಹೇಳಿದ್ದೇನು, ನಮ್ಮ ಸಮಾಜದವರು ಎಲ್ಲರಿಗೂ ಕೊಡುವ ಸ್ವಲ್ಪ ಅಂಶವನ್ನು ನಮ್ಮ ಸಮಾಜಕ್ಕೆ ಹೆಚ್ಚಾಗಿ ಕೊಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ರೋಢೀಕರಿಸಿ ಅವ್ರು ಎಲ್ಲಿ ಕೂಡ ನಾನು ಬಂಟರ ಗುರು ಅಂತ ಹೇಳಿಲ್ಲ, ಎಲ್ಲಿ ಹೇಳಿಲ್ಲ. ಇದೇ ವೀಕ್ಷಕರ ಕೇಳಬೇಕು. ನಮ್ಗೆ ಒಂದು ಗುರುಗಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ನನ್ನನ್ನೇ ಮಾಡಿ ಅಂತ ಹೇಳಿಲ್ಲ ಅನ್ನೋದನ್ನ ಖಂಡಿತವಾಗಿ ವೀಕ್ಷಕರು ಒಪ್ಪಿಕೊಳ್ಬೇಕು. ಸ್ವಾಮೀಜಿ ಅವರನ್ನು ನಾವು ಗುರುಗಳನ್ನು ಸ್ವೀಕರಿಸಕ್ಕೆ ಆಕ್ಷೇಪಣೆ ಇಲ್ಲ. ಸ್ವಾಮೀಜಿಗಳಿಗೆ ಜಾತಿಯ ಬಣ್ಣ ಕಟ್ಟುವಂತ ನಾನು ಕೇಳುವಂತದ್ದು, ಒಡಿಯೂರು ಸ್ವಾಮೀಜಿಗಳು ಎಲ್ಲೂ ಹೇಳಲಿಲ್ಲ, ವಜ್ರದೇವಿ ಸ್ವಾಮೀಜಿಗಳು ಹೇಳ್ಕೊಳ್ಳಿ, ಹೇಳ್ಕೊಳ್ತಾ ಇದ್ದಾರೆ. ಅವರು ನೋಡಿ ಸಮಾಜದ ಬಗ್ಗೆ ಚಿಂತನಶೀಲರಾಗಿ ಬದುಕುತ್ತಿದ್ದಾರೆ. ಇಲ್ಲ, ಎಲ್ಲರೂ ಚಿಂತಿಸ್ತಾ ಇದ್ದಾರೆ. ಇವನ್ ನಮ್ಮ ವಜ್ರದೇವಿ ಮಠದವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನು ಸಮಾಜಕ್ಕೆ ತೋರಿಸಿ ಅವರು ಸ್ವಲ್ಪ ಹೇಳಿದ್ದಾರೆ ಅಷ್ಟೇ ಹೊರತು ಸಮಾಜದನ್ನು ಒಗ್ಗೂಡಿಸೋ ಕೆಲಸ ಮಾಡ್ತಾರೆ. ಈಗ ಕೆಲವು ರೀತಿಯಲ್ಲಿ ಇವರು ಸಂಘಟನೆ ಬಗ್ಗೆ ಮಾತಾಡ್ತಾರೆ. ಉಡುಪಿಯಲ್ಲಿ 2 ಸಂಘಟನೆ ಇದೆ, ನಮ್ಮಲ್ಲಿ ನಾವು ಒಗ್ಗಟ್ಟಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬಂಟ್ರು, ಎಲ್ಲಿಗೆ ನಾನು ಬಂಟ್ರಿಗೆ ಸೀಮಿತವಾದ ಸ್ವಾಮಿ ಅಂತ ಎಲ್ಲಿ ಹೇಳಲಿಲ್ಲ. ಮತ್ತೆ ಅಲ್ಲಿ ಮಾಡುವ ಸಂಸ್ಥಾನ ಬಾರ್ಕೂರು ಸಂಸ್ಥಾನ, ಒಂದು ಇತಿಹಾಸ ಇದೆ ಅಲ್ಲಿಗೆ. ಆದ ಕಾರಣ ಅಲ್ಲಿ ಒಂದು ಸಂಸ್ಥಾನ ಮಾಡುವ ಅಂತಲ್ಲಿ ಹೊರಟಿದ್ದು ಮಾಡಿದ್ದಾರೆ. ಸ್ವಾಮೀಜಿ ನಾನೇ ಫೋನ್ ತೆಗೆದುಕೊಂಡಾಗ ಒಂದು ಮಾತನ್ನ ಸ್ವಾಮೀಜಿಯವರು ಸ್ಪಷ್ಟಪಡಿಸಿ, ಬಂಟರಿಗಾಗಿ ಮಾಡ್ತಾ ಇದ್ದೇನೆ, ಉಳಿದ ಜಾತಿಯವರು ಬರಬಹುದು ಅಂದ್ರೆ ಬಂಟರಿಗಾಗಿ ಯಾಕೆ ಹೇಳಿದ್ದಾರೆ ಒಂದು ವಿಚಾರ.
ಅಲ್ಲಿ ಎಲ್ಲ ಹೆಚ್ಚಿನ ಅಂಶ ನಮ್ಗೆ ಕೊಟ್ಟ ದಾನಿಗಳು ಇದೆಲ್ಲ ಬಂಟ್ರೆ, ಹೆಚ್ಚಿನಾಗಿ 100ರಲ್ಲಿ 95% ಬಂಟ್ರೆ ಕೊಟ್ಟಿರೋದು. ಆದ ಕಾರಣ ಬಂಟ್ರೆಗೆ ಅಲ್ಲಿ ಹೆಚ್ಚಿನ ಸ್ಥಾನ ಕೊಟ್ಟ ಕಾರಣ ಕೆಲವರು ಬರ್ಲಿಕ್ಕೆ ಹಿಂಜರಿತಾರೆ. ತಪ್ಪು ಕಲ್ಪನೆ ಎಲ್ಲ ಬಂಟ್ರ ಮಠ ಕಟ್ತಾ ಇದ್ದಾರೆ ಅನ್ನೋದೇ ಒಂದು ತಪ್ಪು ಕಲ್ಪನೆ. ಅದನ್ನು ಕಲ್ಪಿಸಿ ಮಾತಾಡೋರಿಗೆ ಅದೇ ಕಲ್ಪನೆ. ಈಗ ಮಾಧ್ಯಮದಲ್ಲಿ ಬಂದದ್ದು ಹೇಗೆ ಅಂದ್ರೆ ಅವರು ಬಂಟ ಸಂಸ್ಥಾನ ಕಟ್ತಾ ಇದ್ದಾರೆ, ಬಂಟ ಪೀಠ ಕಟ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಮಾಧ್ಯಮದಲ್ಲೆಲ್ಲ ಬಂಟ ಪೀಠ ನಿಜವಾಗಿ ನೋಡಿದ್ರೆ ಈ ಚರ್ಚೆ ವ್ಯರ್ಥ ಅಲ್ವಾ? ಏನಂತ ಹೇಳಿದ್ರೆ ನೋಡಿ ಸರ್, ಬಾರ್ಕೂರ್ ಸಂಸ್ಥಾನದ ಬಗ್ಗೆ ನಾನು ಒಂದು ಮಾತಾಡ್ತೇನೆ ನೋಡಿ. ಬಾರ್ಕೂರ್ ಸಂಸ್ಥಾನದ ಬಗ್ಗೆ ಇವರು ಮಾತಾಡಿದ್ರು. ಈಗ ಬಾರ್ಕೂರು ಸಂಸ್ಥಾನ ಅನ್ನೋದು ಈಗಾಗಲೇ ಇದೆ. ಬಾರ್ಕೂರ್ ಸಂಸ್ಥಾನ ಇದೆ, ಬಸರೂರು ಸಂಸ್ಥಾನ ಇದೆ, ಸೂರಾದ ಸಂಸ್ಥಾನ ಇದೆ, ಮೂಡುಬಿದ್ರೆ ಸಂಸ್ಥಾನ ಇದೆ. ಹಾಗೆ ನೀವು ಎಲ್ಲಿ ಇಡೀ ಕರ್ನಾಟಕದ ತುಂಬಾ ಹೋದ್ರೆ ಒಂದೊಂದು ಗುತ್ತಿನ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಂಸ್ಥಾನ ಇದೆ. ಬಾರ್ಕೂರು ಸಂಸ್ಥಾನದ ಇತಿಹಾಸಗಳೆಲ್ಲ ಈಗ ನೆಲಸಮವಾಗಿದೆ. ಕೋಟೆ ಇದೆ, ಅಗಿತಾ ಇದ್ದಾರೆ, ಉತ್ಖನನ ಮಾಡ್ತಾ ಇದ್ದಾರೆ. 365 ದೇವಸ್ಥಾನದಲ್ಲಿ ಸಾಧಾರಣ 35 ದೇವಸ್ಥಾನಗಳು ಸಿಕ್ಕಿದೆ. ಎಲ್ಲಾ ವರ್ಗದವರ ಕುಲಗುರುಗಳು ಮತ್ತು ಆ ಮೂಲ ಅನ್ನುವಂಥದ್ದು ಅಲ್ಲಿ ಇದೆ, ಇನ್ನೂ ಕೂಡ ಸಿಕ್ಕಲಿಲ್ಲ. ಕಳೆದ ವರ್ಷವೇ ಕೆಲವು ದೇವರಿಗೆ, ಕೆಲವು ವ್ಯಕ್ತಿಗಳಿಗೆ ಆ ಮೂಲ ಸಿಕ್ಕಿದೆ. ಇಲ್ಲ, ನಮ್ಮದು ಮೊದಲೇ ಸಿಕ್ಕಿಕೊಂಡಿದೆ. ನಮ್ಗೆ ಯಾವ ಎಲ್ಲೂ ಕಳೆದು ಹೋದದ್ದು ಇಲ್ಲ. ಬಂಟರು ಇಷ್ಟರೊಳಗೆ ಬಂಟರಿಗೆ ಏನು ಅನ್ಯಾಯ ಆದದ್ದು ಇಲ್ಲ. ಬಂಟರು ಎಲ್ಲಾ ಜನಾಂಗಗಳಿಗಿಂತ ಪ್ರತಿಷ್ಠಿತ ಜನಾಂಗ ಆಗಿದ್ದಾರೆ. ಇದು ಸರ್ವ ವಿದಿತ ಸರ್ವ ಸತ್ಯ, ಇದನ್ನೆಲ್ಲೂ ಕೂಡ ಹೇಳುವುದಿಲ್ಲ. ಹಾಗಾಗಿ ನೋಡಿ, ನೀವು ಬಂಟ ಶಬ್ದವನ್ನು ಬಿಟ್ಟಾಕಿ, ಈಗ ಬಂಟ ಪೀಠ ಇಲ್ಲ ಅಂತ ಆಯ್ತು. ಬಾರ್ಕೂರು ಸಂಸ್ಥಾನ ಈಗ ಸರ್ಕಾರದ ಪುರಾತತ್ವ ಇಲಾಖೆಯ ಕೈಯಲ್ಲಿದೆ. ನೀವು ಬಾರ್ಕೂರಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಪುರಾತತ್ವ ಇಲಾಖೆಯ ದೃಷ್ಟಿಯಲ್ಲಿ ನೀವು ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ. ನೀವು ಅವ್ರಿಗೆ ಹೇಳದೆ ಅಲ್ಲಿ ಪೀಠವನ್ನು ಕಟ್ಟುವುದು, ಸಂಸ್ಥಾನ ಮಾಡಲಿಕ್ಕಿಲ್ಲ. ಇತಿಹಾಸಜ್ಞರು ಅದರ ಬಗ್ಗೆ ಬಹಳ ಹೋರಾಡಿದ್ದಾರೆ. ವಸಂತ್ ಶೆಟ್ರು ಹೋರಾಡಿದ್ದಾರೆ, ಜಗದೀಶ್ ಶೆಟ್ರು ಹೋರಾಡಿದ್ದಾರೆ, ಬಹಳ ಇತಿಹಾಸಕಾರರು ಸುರೇಂದ್ರ ರಾವ್ ಅವರು ಹೋರಾಡಿದ್ದಾರೆ. ಈಗ ಎಲ್ಲಾ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಕೈಯಲ್ಲಿ ಇರುವುದರಿಂದ ಅಲ್ವಾ, ಈಗ ನಾವಲ್ಲಿ ಹೋಗಿ ಒಂದು ಸ್ಥಳದಲ್ಲಿ ಬಾರ್ಕೂರ್ ಸಂಸ್ಥಾನ ಕಟ್ತೇವೆ ಅಂತ ಹೇಳಿದಾಗ ಪತ್ರಿಕೆಯಲ್ಲಿ ಹೇಳಿದ್ದೇನೆ, ಸರ್ಕಾರ ಸಂಸ್ಥಾನ ಕಟ್ಟಿದ್ರೆ ನಷ್ಟ ಏನು ಕೇಳಿದ್ರಲ್ಲ, ನಾನು ಹೇಳ್ತೇನೆ ನೋಡಿ. ಪತ್ರಿಕೆಯಲ್ಲಿ ಒಂದು ವಿಷಯ ಬಂತು, ಏನಂದ್ರೆ ನಾವು ಮೊದಲು ಬಂಟಪೀಠ ಕಟ್ತೇವೆ ಅಂತ ಬಂತು, ಆಮೇಲೆ ಬಂಟಪೀಠ ಅದು ಅಲ್ಲ ಅಂತ ಇವರಿಗೆ ಹೇಳಿದಾಗೆ ಸಂಸ್ಥಾನ ಕಟ್ತೇವೆ ಅಂತ ಬಂತು. ಆಗ ಅಲ್ಲಿನ ಪತ್ರಿಕೆಯಲ್ಲಿ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿ ಸಭೆ ಮಾಡಿ, ಏನಂದ್ರೆ ಕುಂಡೋದರ ಎನ್ನುವ ಭೂತವನ್ನ ನಂಬುವ ಎಲ್ಲರೂ, ಭೂತವನ್ನ, ದೈವ ಅಲ್ಲ ಅದು, ಭೂತವನ್ನ ನಂಬುವ ಎಲ್ಲರೂ, ಅದು ರಾಜನ್ ದೈವ. ನಿಮ್ಗೆ ಗೊತ್ತಿರಲಿಲ್ಲ, ಬಂಟ ಸಮಾಜದಲ್ಲಿ ಹುಟ್ಟಿ ಕೂಡ ಅದು ರಾಜನ್ ದೈವ, ಕುಂಡೋದರ ದೈವ. ಯಾವುದೇ ದಾಖಲೆಯನ್ನ ತೆಗಿರಿ, ದಾಖಲೆ ಕುಂಡೋದರ ದೈವ, ರಾಜನ್ ದೈವ, ಅದರ ಬಗ್ಗೆ ಚರ್ಚೆ ಒಪ್ಪುವ, ಕುಂಡೋದರನನ್ನ ಒಪ್ಪುವ ಎಲ್ಲರೂ ಅಲ್ಲಿಗೆ ಬನ್ನಿ ಅಂತ ಒಂದು. ಆಮೇಲೆ ಎಲ್ಲಾ ದೈವಗಳನ್ನ, ಶೆಟ್ರು ಅಥವಾ ಬಂಟ್ರು ಎಲ್ಲಾ ನಂಬುವ ಎಲ್ಲಾ ದೈವಗಳನ್ನ, ನಾಡವರು ನಂಬುವ ದೈವಗಳನ್ನ ಅಲ್ಲಿ ಬಂದು ಪ್ರತಿಷ್ಠಾಪಿಸಬೇಕು ಅಂತ ಪತ್ರಿಕೆಯಲ್ಲಿ ಹೇಳಿಕೆ ಬಂತು. ಆಗ ನಾವು ಗೊಂದಲಕ್ಕೊಳಗಾದೆವು. ಯಾಕೆಂದ್ರೆ ಒಂದು ಮನೆಯ, ಒಂದು ಗುತ್ತಿನ ಅಥವಾ ಒಂದು ಮನೆತನದ ಬೀಡಿನ ದೈವಗಳನ್ನ ಒತ್ತಟ್ಟಿಗಿಟ್ಕೊಳ್ಳುವುದು ಬಹಳಷ್ಟು ಕಷ್ಟ ಆಗಿ ಬೀಡಿಗೆ ಬೀಗ ಹಾಕಿ ಹೋದವರು ಇವತ್ತು ಬಂಟ ಸಮುದಾಯದಲ್ಲಿ ಇದ್ದಾರೆ. ಈಗ ಎಲ್ಲಾ ದೈವಗಳನ್ನ ಬಾರ್ಕೂರಿನ ಪ್ರದೇಶದಲ್ಲಿ ಒತ್ತಟ್ಟಿಗೆ ಸೇರಿಸಿ, ಹೌದಾ, ಆ ರೀತಿ ಮಾಡಲು ಸಾಧ್ಯವೇ? ಸಾಧ್ಯ ಆದರೆ ಕಾಸರಗೋಡಿನಿಂದ ಕಾರವಾರದವರೆಗಿರುವ ಹಬ್ಬಿಕೊಂಡಿರುವ ಎಲ್ಲ ಬಂಟರನ್ನ ನೀವು ತಗೊಳ್ತೀರಾ ಅಥವಾ ಸಂಸ್ಥಾನದಲ್ಲಿ ಅವರನ್ನು ಸೇರ್ಕೊಳ್ತೀರಾ? ಬರೀ ಬಾರ್ಕೂರಿಗೆ ಸೀಮಿತವೇ? ಇನ್ನೊಂದು ವಿಷಯ ಸರ್, ಒಂದೇ ಒಂದು ಮಾತು. ಇವರು ಮೊನ್ನೆ ಇವರು ಹೇಳಿದ ವ್ಯಕ್ತಿ ಗೊತ್ತಾಯ್ತಾ, ನಾನು ಇಲ್ಲಿವರೆ ವ್ಯಕ್ತಿ ವಿಷಯ ತರಲಿಲ್ಲ, ಆದ್ರೆ ಇವರು ವ್ಯಕ್ತಿಯಿಂದ ಕೇಳ್ತೇನೆ. ಆ ವ್ಯಕ್ತಿ ಕೋರ್ಟಿಗೆ ಒಂದು ಅಫಿಡವಿಟ್ ಕೊಟ್ಟಿದೆ. ಕೊಡುವಾಗ ಅವರು ಮಾಧ್ಯಮಗಳ ಮೇಲೆ ನಿರ್ಬಂಧಗಳನ್ನು ಸೆಪ್ಟೆಂಬರ್ 13 ಹೇರಿದ್ದಾರೆ, ನನ್ನ ವಿರುದ್ಧ ಮಾತಾಡಬಾರದು ಅಂತ ಹೇಳಿದ್ದಾರೆ. ಅದರಲ್ಲಿ ತಾನು ಬಂಟ ಸಮಾಜದ ರಾಯಭಾರಿ ಮತ್ತು ನನ್ನ ಮಾತನ್ನ ಕಟ್ಟಲಿಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ರೆಗೇಷನ್ ಅಲ್ಲಿ ಅವರು ಕೊಟ್ಟ ವಿಳಾಸ ಬಾರ್ಕೂರು ಸಂಸ್ಥಾನ ಪೀಠ ವಿಜಯನಗರ ಅಂತ ಉಂಟು. ಆಮೇಲೆ ಇವ್ರು ಹೇಳಿದ್ರು ನಾವಿನ್ನು ಕಟ್ಲಿಕ್ಕೆ ಹೊರಟದ್ದು ಸಂಸ್ಥಾನ ಅಂತ, ಆಗ್ತಾ ಇದೆ ಅಂತ. ನೋಡಿ, ಕೊಕ್ಕರಣೆಯ ಒಂದು ಗಣೇಶೋತ್ಸವದಲ್ಲಿ ನಾನು ಇದನ್ನು ಉಡುಪಿಯ ಸ್ಪಂದನದಲ್ಲಿ ಹೇಳಿದೆ ನೋಡಿ, ಒಂದು ಬೋರ್ಡೇ ಬಿದ್ದುಬಿಟ್ಟಿದೆ. ಬಾರ್ಕೂರ್ ಶ್ರೀ 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 ಏನೋ ಹಾಕಿ ಅದಿಷ್ಟುದ ಇದೆ, ನಂಗೆ ಪೂರ ಬಾಯ್ಪಾಠ ಬರುವುದಿಲ್ಲ ನೋಡಿ. ಬಾರ್ಕೂರು ಸಂಸ್ಥಾನಾಧೀಶ
ಆಮೇಲೆ ಭಾರ್ಗವ ಪೀಠಾಧೀಶ. Yes, ನನಗೆ ಇದರಲ್ಲಿ ಅದೇ ಆಯ್ತು. ಬಂಟರ್ದು ಏನೊಂದು ದೌರ್ಭಾಗ್ಯ ಅಂದ್ರೆ ನಾನು ಒಂದ್ ನಿಮಿಷ, ನಾನು ಯಾವ ಒಂದು ಬೇರೆ ಸ್ವಾಮಿಗಳವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕೆ.ಸಿ. ರೈ ಅವರು. ನಾವೇ ಕೂತ್ಕೊಂಡು ನಾವು ಮಾತಾಡ್ತಾ ಕೆ.ಸಿ. ಇದ್ದೀವಿ. ಅದೇ ರೈ ದೌರ್ಭಾಗ್ಯ. ಬಹುಶಃ ಗೊತ್ತಿಲ್ಲ, ಒಂದು ಗೊತ್ತೇ discussion ಇಲ್ಲ, ಆಗಬೇಕಾದಂತ ಅನಿವಾರ್ಯ ಅವರು ಇದೆ. 15-20 ವರ್ಷದಿಂದ ಆಯುರ್ವೇದಿಕ ಉದ್ಯೋಗವನ್ನು ಆ, ಮಾಡ್ತಿದ್ದಾರೆ ಉದ್ಯೋಗ ಡಾಕ್ಟರ್. ಗೊತ್ತಿದೆ, ಕೆ.ಸಿ. ರೈ ಅವರು. ಮಾತುಗಾರಿಕೆ ಗೊತ್ತಿದೆ, ಉದ್ಯೋಗ ಈಗ- ಗೊತ್ತಿದೆ, ಸನ್ಯಾಸಿ ಆದದ್ದು ಈಗ ಗೊತ್ತಿದೆ, ಆ ಒಂದು ಅವ್ರ ಪ್ರಯತ್ನವನ್ನು ಹೆಂಡತಿದ್ದು ಮಾಡ ಗೊತ್ತಿದೆ, ಹೊರಟಿರುವಂತ ಮಕ್ಕಳಿದ್ದು ಗೊತ್ತಿದೆ. ಸ್ವಾಮೀಜಿಗಳು ತೀರ್ಥಹಳ್ಳಿ ನೋಡಿ, ವೈಯಕ್ತಿಕ ಹೌದು, ಹೌದು, ಯಾರ ಹೌದು. ಬಗ್ಗೆ ಮೂಲತಃ ಮಾತಾಡೋದು ಇಲ್ಲ ಸರಿ. ಸರಿಯಲ್ಲ ಎತ್ತಿದವರು ನೀವು ಯಾರು? ಸರ್, ಬೇಡ ನಾನು ಎತ್ತಿಲ್ಲ. ಸರ್, ಕೆಲವು ಸಂಸ್ಥಾನದ ಬಗ್ಗೆ ಈ ಬಗ್ಗೆ ಮೀಡಿಯಾದಲ್ಲಿ ಮಾತಾಡಿ. ಮಾತಾಡೋದನ್ನ ಹಾ, ಕೇಳಿದ್ದೇನೆ. ಸಂಸ್ಥಾನದ ಅದಕ್ಕೋಸ್ಕರ ಹೇಳ್ತಾ ಬಗ್ಗೆ- ಇದ್ದೇನೆ. ಸಂಸ್ಥಾನದ ಬಗ್ಗೆ ಮಾತಾಡಿ. ತೀರ್ಥಹಳ್ಳಿಯ ಮೂಲದವರು ಹಾ. ಹೌದು. ಬಾರ್ಕೂರಿಗೆ ಬಂದು ಮಠ ಕಟ್ಟುವಂತ ಔಚಿತ್ಯ ಏನು ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಖಂಡಿತ, ಎಲ್ಲಿಯ ಖಂಡಿತ. ತೀರ್ಥಹಳ್ಳಿ, ಎಲ್ಲಿಯ ಬಾರ್ಕೂರು? ಬಾರ್ಕೂರಿನಲ್ಲಿ ಇದ್ದ ಬಾರ್ಕೂರು ಯಾರು ಅಲ್ಲಿ ತುಳುನಾಡಿನ ಸಮರ್ಥರಿಲ್ಲ. ರಾಜಧಾನಿ ಅಂತ ಕರೆದುಕೊಳ್ಳುವಂತ ಹೌದು. ಪ್ರದೇಶ. ಪ್ರದೇಶ. ಅಲ್ಲಿ ಬಂದು ಕಟ್ಟು- ತುಳುನಾಡಿಗೂ ಆನಂದವಾಗಿ ಒಂದು ಮಾಡುವ ನಮ್ಮ ಶ್ರೀ- ತುಳುನಾಡಿಗೂ ಬಂಟ್ರಿಗೂ ಅವಿಭಾಜ್ಯ ಸಂಬಂಧ ಇದೆ. ಅದು ಮೊದಲಿಂದಲೂ ತುಳುನಾಡಿಗೆ ಏನೊಂದು ಸಂಬಂಧ, ಬಂಟ್ರಿಗೆ ಎಲ್ಲಾ ರೀತಿಯ ಸಂಬಂಧಗಳಿವೆ. ಅದೆಲ್ಲ ಆಚಾರ ವಿಚಾರದಲ್ಲಿ ಅಫಿಡವಿಟ್ ಕೊಟ್ಟಂತ ವಿಚಾರ ಆಗಿರಬಹುದು. ಬಂಟರ ರಾಯಭಾರಿ ಅಂತ ಹೇಳಿಕೊಳ್ಳೋದಕ್ಕೆ ಯಾರು ಅನ್ನುವಂಥ. ಎಸ್ ಐ ಬಂಟ ಸಂಸ್ಥಾನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು.